ಒಂದು ದಿನ ಸಭೆಯೊಳಗೆ ಬಂದು ವನಜರರು ಕೃಷಿಯೇ ದೇಶದ ಬೆನ್ನೆಲುಬು. ಹೌದೌದು, ಕೃಷಿಗಾರರೇ ನಮ್ಮಂತಹ ಜೀವನದಾಡು. ಹೌದೌದು, ಕೃಷಿತೋ ಜಾಸ್ತಿ ದುರ್ಭಿಕ್ಷಂ ಜಪತೋ ಜಾಸ್ತಿ ಸುಭಿಕ್ಷಂ ಅಂತ ಹೇಳಿದಿರಲ್ಲಿ. ನಿನ್ನನ್ನು ಸರಿ ಮಾಡ್ಲಿಕ್ಕೆ ಈಗ ಹೊತ್ತು ಸಾಲದು. ಆದ್ದರಿಂದಲೇ ನಾನು ಚುಟುಕಾಗಿ ಮಾತಾಡಿ ಮುಗಿಸುವುದಲ್ವೇ. ಯಾರೇ ಇಲ್ಲದೆ ನಾನು ಇಷ್ಟು ಕಮ್ಮಿ ಮಾತಾಡೋದು ಯಾವತ್ತಾದ್ರೂ ತಾವು ನೋಡಿದ್ದೀರಾ? ಹಾಗೆ ಕೃಷಿ ಮಾಡ್ತಾ ಇರುವಾಗ ನಮಗೆ ಈಗ ಇತ್ತು ಕೃಷಿಕರಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ರಾಯರೇ. ಕಾಡಿನಲ್ಲಿ ಬೇರೆ 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 ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಅಲ್ಲಿ ಇಲ್ಲಿ ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಕೃಷಿಕರು ಸತ್ತು ಅಂತ ದೂರು. ಹೌದೌದು ರಾಯರೇ, ಈಗೀಗ ಹೇಳಿ ಪ್ರಯೋಜನ ಇಲ್ಲ. ಇದ್ದ ನೀರನ್ನೆಲ್ಲ ತಿರುಗಿಸಿ ಬೇರೆ ಊರಿಗೆ ಕಳಿಸಿ ಇದ್ದ ಕಬ್ಬೆಲ್ಲ ಒಣಗುವ ಹಾಗೆ ಮಾಡಿದ್ದಾರೆ ರಾಯರೇ. ಇದ್ದಕ್ಕೆ ತರಕಾರಿ ಎಲ್ಲ ನಷ್ಟ ಆಗುತ್ತಾ ಇದ್ದಾರೆ. ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ಬೇರೆ ಏನು ದಾರಿ ಇಲ್ಲ. ನಿಮ್ಮಂತ ಸಮರ್ಥರಿರುವಾಗ ನಾವು ಸಾಯಬೇಕಾದ ಸ್ಥಿತಿ ಬಂತಲ್ಲ ಅಂತ ತೊಂದರೆ ಆಗ್ತಾ ಇದೆ. ನೀರು ಇಲ್ಲಿರುವಾಗಲೂ ಸಾಯದೆ ಬಾಕಿ ಆಗಲಿಲ್ಲ. ಯಾರು ಸತ್ತಿದ್ದಾರೆ ಬಿಡು. ಹೌದು, ಅದು ಅವರಷ್ಟಕ್ಕೆ ಸತ್ತದು, ಆತ್ಮಹತ್ಯೆ ಮಾಡಿಕೊಂಡದಲ್ಲ ರಾಯರೇ. ಹಾಗಾಗಿ ಪ್ರಾಣಿ ಪಕ್ಷಿಗಳಿಂದ ನಮಗೆ ಉಪದ್ರ ತಡ್ಕೊಳ್ಳಿಕ್ಕಾಗಲಿ ನಾವೆಲ್ಲ ಸಾಯ್ತಾ ಇದ್ದೇವೆ ರಾಯರೇ. ಅದಲ್ವಾ ಮಂಗ ಮೊಲ ಕುರಂಗ ಬೇಳಲ ಸದಾಳ ಅವುಗ ಬೇಳಲ ಸದಾಳ ಇನ್ನು ಸಿಂಗ ಕರಡಿ ಸುಕರಗಳ ನಡೆಸ ಸದಾಳ ಹುಲಿ 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 ಅಲ್ಲಲ್ಲಿ ಹುಳಿ ಬಂದದರಾರೆ ಹುಳಿ ಬಾರದೆ ಇಟ್ಟು ಹೊತ್ತಾದ್ರೆ ನೀರಿಗೂ ಬಂದಿತ್ತು.
ಗೊತ್ತಾಗ್ತದೆ ಹುಳಿ ಬಂದಿದೆ ಅಂತ. ಅವ ಪಾಪ ಈಗ ಹೋಗ್ಬೇಕು ಅಂತ ಎತ್ತ ಮೇಲೆ ಕೂತು ಮತ್ತೆ ಅಲ್ಲೇ. ಹೌದೇ? ಅವ ಮತ್ತೆ ಕೆಲವು ವರ್ಷ ಆಯ್ತು. ಅವ ಏನು ಮಾಡದಿದ್ರು ಇಲ್ಲಿ ಇದ್ದಾನೆ. ನಿಮಗಾಗಿ ಬೇಕಾದ್ರೆ ಅವ ಒಂದು ಕಾಲದಲ್ಲಿ ಮಾಡುವಷ್ಟು ಮಾಡಿದ್ದಾನೆ, ಹಾಗಾಗಿ ಅವನನ್ನು ಬಿಡ್ಲಿಕ್ಕೆ ಬರುವುದಿಲ್ಲ. ಏನು ಮಾಡಿದ್ಯಾರು ಕಾಲದಲ್ಲಿ ಹಾಗಾಗಿ ಏನು ಮಾಡ್ತಿದ್ರು ಅವ ಬೇಕು ಅಂತ ಜೊತೆಯಲ್ಲೇ ಕರ್ಕೊಂಡ್ಬಂದ್ರೆ ಆಮೇಲೆ ಹುಲಿ, ಕರಡಿ, ಸಿಂಹ, ಕಾಡ್ಕೋಣೆ, ಆನೆ, ಚಿರತೆ, ಹೆಬ್ಬುಲಿ, ಖಡ್ಗಮೃಗ, ಮಂಗ, ಸಿಂಗ್ಲಿಂಗ, ಮುಸು ಮೊದಲಾದೆಲ್ಲ ಬಂದು ಇದ್ದ ಬೆಳೆಯನ್ನೆಲ್ಲ ಹಾಳು ಮಾಡಿ ನಮಗೆ ಬದುಕಲಿಕ್ಕೆ ಅಸಾಧ್ಯವಾಗಿದ್ದಾರೆ. ಚಲನೇದುನ ಅಲಿದಿರುವುದು. ಇವರೆಲ್ಲ ಭಯಂಕರ ಒಂದು ಕಾಲದಲ್ಲಿ ಬೇಟೆಯಲ್ಲಿ ಪ್ರಶಸ್ತಿ ಪಡೆದವರು. ಅವರೆಲ್ಲ ಇದ್ದಾರೆ. ಮೃಗದ ಸೋಮನ್ನು ತಿಳಿಯುವುದಕ್ಕೆ ನಾಯಿ ಉಂಟೇನೋ? ನಾಯಿ ಬೇಡ, ನಾನಿದ್ದೇನೆ. ಒಂದೊಂದ್ಸಲ ನಾನು ಹತ್ರ ಹೋದಾಗ ನಾಯಿಗೂ ಅನುಮಾನ ಆಗ್ತದೆ ಇವ ಯಾರು ಅಂತ ಹೇಳಿ. ಯಾಕೆ ನೀನು ನಾಯಿ ಮಾಡುವುದನ್ನೆಲ್ಲ ಮಾಡಬಲ್ಲ? ಇಲ್ಲ, ನಾಯಿ ಮಾಡುವುದನ್ನು ಎಲ್ಲ ಮಾಡುದಿಲ್ಲ, ನಾಯಿ ಮೂಸುವುದನ್ನು ಎಲ್ಲವೂ ಮೂಸುವುದಿಲ್ಲ. ಮತ್ತೆ ನನ್ನ ಕ್ರಮವೇ ಬೇರೆ. ಈಗ ನೀವು ಬೇಟೆಯಾಡಲಿಕ್ಕೆ ಮುಂದೆ ಹೋದಾಗ ಆ ಕಡೆ ಎಲ್ಲ ಹಂದಿಯನ್ನು ಹೊಡಿತಾ ನೀವು ಹೋದ್ರಿ, ಈ ಕಡೆಯಿಂದ ಎಲ್ಲಾದ್ರೂ ಬೇರೆ ಮೃಗಗಳು ಬಂದಾಗ ನಿಮ್ಮ ಜೊತೆಯಲ್ಲಿ ಬೇರೆ ನಾಯಿಗಳು ಉಂಟು. ನಮ್ಮ ಹತ್ರ ನಾಯಿಗಳಿಲ್ಲ. ನಿಮಗೆ ಸೂಚನೆ ಸಿಗಲಿಕ್ಕೆ ನಾಯಿ ಹಾಗೆ ನಾನು ಬಗಳಬಲ್ಲೆ. ನಾಯಿ ಆಮೇಲೆ ಹಳೆ ನಾಯಿ ಮಧ್ಯರಾತ್ರಿ ಜಗತ್ತು ಹಳೆ ದೂರದಲ್ಲಿ ತೋಟದ ಮಧ್ಯದಲ್ಲಿ ಮಧ್ಯರಾತ್ರಿ ಹೊತ್ತಿನಲ್ಲಿ ಮುಗ್ಗಿರಾಯಿ ಕೂಗುದು ಕೇಳಿದಿರ? ಅಲ್ಲ, ಒಂದು ಸಂಶೋಧನೆ ಎಲ್ಲ ಮಾಡಿಸಿ ಮಾರ. ಸಾಧ್ಯ ಆದರೆ ನಿನಗೆ ಬರುವ ವರ್ಷವೂ ಒಂದು ಸನ್ಮಾನ ಮಾಡುವ. ಇನ್ನು ಈ ಕ್ಷೇತ್ರದಲ್ಲಿ ಸನ್ಮಾನ ಹಾಗೆಲ್ಲ ಹೇಳ್ಬೇಡ. ಇನ್ನು ಈ ಕ್ಷೇತ್ರದಲ್ಲಿ ಇಂತ ಸನ್ಮಾನ ಅಲ್ಲ, ಸಂಸ್ಮರಣೆ ಎನ್ನುವ ವಿಶ್ವಾಸ ನನಗುಂಟು. ಹಾಗೇನೂ ಎಣಿಸ್ಬೇಡ. ಮನಸ್ಸಿದ್ರೆ ಏನು ಮಾರ್ಗ ಇಲ್ಲ ಅಂತ ಎಣಿಸಿದ್ಯೇನೋ? ಸನ್ಮಾನವೇ ಆದೀತು. ಪುರಸ್ಕಾರ ಆಯ್ತು. ಈಗ ಸನ್ಮಾನ ಬೇರೆ, ಪುರಸ್ಕಾರ ಬೇರೆ, ವ್ಯವಸ್ಥೆ ಉಂಟಲ್ಲ? ಎಲ್ಲ ವ್ಯವಸ್ಥೆ ಉಂಟು. ಇನ್ನೇನಾದ್ರೂ ಹೇಳಲಿಕ್ಕೆ ಬಾಕಿ ಉಂಟು ಅಂತಾದ್ರೆ ಅಲ್ಲಿ ಹೋಗಿ ಹೇಳ್ಬೇಡ. ಇನ್ನು ಇಲ್ಲ ನನ್ನದೊಂದು ಬಾಕಿ ಆಗಿದೆ ಅಂತ. ಇಲ್ಲಪ್ಪ, ಇವತ್ತು ಬಾಕಿ ಇಲ್ಲ, ಇನ್ನು ಯಾವ್ದಾದ್ರು ಹೇಳಿ.